ಕುದುಬಳಿಯ ನಾಣ್ಯ ಅಷ್ಟಪವಿತ್ರ ನಾಗಮಂಡಲೋತ್ಸವದ ಪ್ರಯುಕ್ತ ಮಂಡಲ ಮಂಟಪ ಮುಹೂರ್ತ ನಡೆಯಿತು. ನೂರಾರು ಮಂದಿ ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ನಾಣ್ಯ ಶ್ರೀ ನಾಗರಕ್ತೇಶ್ವರಿ ಕ್ಷೇತ್ರದಲ್ಲಿ 18/1/2019 ರಿಂದ 13/1/2020 ನಾಗಮಂಡಲೋತ್ಸವದ ಕಾರ್ಯಕ್ರಮ ನಡೆಯಲಿದೆ. ಇದಕ್ಕಾಗಿ ಭರದ ಸಿದ್ಧತೆ ನಡೆಯುತ್ತಿದೆ. ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಮಂದಿ ಭಕ್ತರು ಭಾಗವಹಿಸುವ ನಿರೀಕ್ಷೆ ಇದೆ. ಈ ಹಿನ್ನೆಲೆಯಲ್ಲಿ ಸಮಿತಿಯವರು ಈಗಾಗಲೇ ಎಲ್ಲ ಸಿದ್ಧತೆಯನ್ನು ನಡೆಸಿದ್ದಾರೆ. ಇಂದು ನಾಣ್ಯದಲ್ಲಿ ಮಂಡಲ ಮುಹೂರ್ತ ನಡೆಯಿತು. ನೂರಾರು ಮಂದಿ ಭಕ್ತರು ಈ ಪುಣ್ಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. पापं तत्कृतमसैते तत्पुत्रे कर्मणि सूत्रोत्तर महाराज सूत्रोत्तर क्रियाशुभाशुभना सम्पद्यन्तां इष्टा कामा सम्पद्यन्तां तस्यावसंग्रहे आविक्षितनां विश्वे देवा सभासदः वासो पते प्रतिजानेस्मासावेशो अनमीव भवानः इत्येमहे प्रतिन्नो जसन्नो बोधिपदेशे वासोऽस्पदे प्रतन्नो नेदिगैस्मानो गोभिरश्वे विजन्दजरा यशो अनमीव भवानः इत्येमहे प्रतिन्नो जसन्नो बोधिपदेशे वासोऽस्पदे प्रतन्नो नेदिगैस्मानो गोभिरश्वे विजन्दजरासत्येसुकीयस्याभिधानो रासनां दीर्घमायुः नमो भवति जायमानो नाम केतुसदामेतिग्रम् अक्षाद्रप्यान्मया कृता पुण्यावाचनकमना लक्ष्मीनारायणप्रियतामभ्यारमद्रेनिषिक्तं पुष्करे मित्रवतस्य विसर्जने यान्ति विघ्ना सर्वे पूजामादामित्रामिष्टकाम्या सिद्धत्तं पुनरागमना जावाचेताभ्यः अद्य नमो सपवित्रपवित्रो वा सर्वावसाङ्गस्मरेत् पुण्डरीकाक्षं वाक्याभ्यां ताराशुचितत्वायामि सुनशे वर्णस्यावाहयामि नमाशास्त्रजमानविर्गर्वकहाङ्गै साधुर्यदर्शां समाटत्तगाति शान्तिपुष्टिकृतायान्तु देवपूजार्थं प्रत्यक्षेकारकाः सर्वे समस्तस्थिताः गङ्गे जमुने जीवा गोदावरी सरस्वती वनस्पृशोत्पन्नो गन्धाढ्यो रूपोत्तम आग्रहे सर्वदेवानां धूपोऽन्वितां ज्योतिःशुक्लशेषस्य देवानां सततं प्रियः प्रभाकरो महते जयं दीपः प्रतिपदलीपदं निवेदयामि गङ्गणपते नमः मध्ये पानिवर्पयामि वन्दनवर्पयामि अमृताभिधानवसी महानिवेदं सज्जयामि गण्डमानिप्रमाणि आसन्नदेहनागं महिमानसन्दपूर्वे साध्या सन्ति देवाः वेदादोदरप्रोक्तो वेदान्तेति प्रतिष्ठितः तस्य प्रकृतिलीनस्य परस्य महेश्वरः स ब्रह्म स शिवः स हरिहेन्द्रस्योऽक्षरम् पर्वताय मेधमिदं जगद्ध्रुवो राजा विशामयं ध्रुवन्ते राजा वरुणो ध्रुवन्ते गो बृहस्पतिः ध्रुवन्त इन्द्रश्चाग्निश्चरासन्धारेदां वेदोक्तमङ्गलगीराप्यामि मन्त्रोप्यामि नित्योप्यामि जनवरी 14 तारीखु नागमंडल आ उद्देशवाद आ नागमंडल ವೇದಿಕೆ ನಿರ್ಮಾಣ ಉದ್ದೇಶವಾದ ನಮ್ಮ ಕಾರ್ಯ ಆರಂಭ ಮಾಡ್ತಿಲ್ಲ ಒವೇ ರೀತಿಯ ಕಾರ್ಯ ಆರಂಭ ಮಾಡ್ಕೊಂಡು ನಮ್ಮ ಗುರು ಹಿರಿಯರನ್ನಾಗಲೇ ಕರ್ಮಾಂಗ ದೇವರನ್ನಾಗಲೇ ಸೀಮೆ ದೇವರನ್ನಾಗಲೇ ಅಂದರೆ ಕರ್ಮಾಭಿಮಾನ ದೇವರನ್ನಾಗಲೂ ಕೂಡ ಪ್ರಾರ್ಥನೆ ಮಾಡಬೇಕು. ಅಂಜನೆ ವಿಶೇಷವಾದ ರಾಜರಾಜೇಶ್ವರ ದೇವರ ಅಂಜನೆ ವರದೇಶ್ವರ ದೇವರ ಅಂಜನೆ ಸ್ಥಳ ಸಂಬಂಧಪಟ್ಟ ಧರ್ಮದೇವರ ಅಂಜನೆ ವಿಶೇಷವಾದ ನಾಗರಾಜ ದೇವರ ಕಟ್ಟೇಶ್ವರ ದೇವರ ನಮ್ಮೈತೆ ಆರಂಭ ಮೂರ್ತ ಸುಮೂರ್ತ ಮತ್ಕೊರ್ದು ಎಡ್ಡೆ ರೀತಿಯ ಆಯ ಪ್ರಕಾರವಾದ ಕೆಲಸ ಪ್ರಕಾರ ಮತ್ಕೊರ್ದು ಮೇಲ್ಕಾಲವಿ ಆಪನ ನಾಗಮಂಡಲ ಎಡ್ಡೆ ರೀತಿಯ ಆಪ್ಲಕ ಅನುಗ ಮತ್ಕೊರ್ದು ಆಧ್ಯಾತ್ಮಿಕ ಆದಿಭೌತಿಕ ಆದಿವಿಕ ತಾಪತ್ಯತನ ಪೂರ್ವ ಪರಿಹಾರ ಮತ್ಕೊರ್ದು ನಾಗಮಂಡ ಓವು ಪೂರ ಸಪ್ಪಲವನ್ನು ಒಂದು ಪೂರ ಭಕ್ತಕೋಟಿ ಅನುಗ ಮತ್ಕೊರ್ದು ವಿಶೇಷವಾದ ಶರೀರ ಆರೋಗ್ಯ ಮನಸ್ಸಿಗೆ ನೆಮ್ಮದಿ ಆಕಳಾಕಳ ಗ್ರಹಗತ್ಯರು ನಿತ್ಯ ನಿರಂತರವಾದ
ನೆಮ್ಮದಿ ಜೀವನೋಪಯೋಗ ಬಗ್ಗೆ ವಿಶೇಷವಾದ ಮಾತುಗಳ ಸಂಘೀಯ ಶಕ್ತಿ ಕಳುಹಿಗೆ ಬಂದಕ್ಕೆ ಮಾತುಗಳ ಉನ್ಮತದ ಅಭಿಪ್ರಾಯ ನನಗೆ ಮತ್ತು ವಿಶೇಷವಾದ ನಮ್ಮ ಈ ಆರಂಭ ಮುಹೂರ್ತನ ಸುಮೂರ್ತ ಮತ್ತು ಬಂದು ನಮ್ಮ ಮಾತಿನ ಭಕ್ತಿ ಶ್ರದ್ಧಾ ಪ್ರಸವಾದ ದೇವತಾದ ಪ್ರಾರ್ಥನೆ ಸುತಾ ಸಂಪೂಜಿತಾ ಪುಷ್ಪೇರ್ ಗಂಧ ಧೂಪಾದಿ ವಿಸ್ತತಾ ದಧಾತಿ ವಿತ್ತಂ ಪುತ್ರಾಂಶ ಮತಿಂ ಧರ್ಮೇ ಗತಿಂ ಶಿವಾಂ ಅರಿಷ್ಟಾನಿ ಪ್ರಣಶ್ಯಂತಿ ದುರಿತಾನಿ ಭಯಾನಿ ಚ ಶಾಂತಿರಸ್ತು ಶಿವಂ ಚ ಗೃಹ ಕುರುವಂತ ಮಂಗಲಂ ಆವಾಯಿತ ಮಹಾಗಣಪತಿ ಮನಸೋಭೀತ ಪ್ರಾರ್ಥನಾ ಸಮರ್ಪಯಾಮಿ ಗೋವಿಂದಾನಿ ಗೋವಿಂದ ದಾರಿದ್ದೇನ ಶ್ರೀ ಕ್ಷೇತ್ರ ನಾಣ್ಯಾಡು ಬರ್ಪಿನ ಜನವರಿ 14 ತಾರೀಕು ದಾನಿ ನಡಪನಂಚಿನ ನಾಗಮಂಡಲೋತ್ಸವದ ಪೂರ್ವಭಾವಿಯಾದ ಪೂರ್ವ ಸಿದ್ಧತೆಲು ಬಾರಿ ಭರ್ಜರಿಯಾದ ನಡುತ್ತುಂದುಂಡು. ಮುಖ್ಯವಾದ ಈ ಒಂಜಿ ಮಂಡಲದ ಮುಹೂರ್ತ ವೇದಿಕೆದ ಮುಹೂರ್ತ ನಮ್ಮ ಮಾತ ಆಜಿ ಗ್ರಾಮದ ಭಕ್ತಾದಿಲು ಸೇರೊಂದು ಬಾರಿ ಪೊರ್ಲುಡು ತಂತ್ರಿಲ ನೇತೃತ್ವ ನಡತನು ನನ್ನಲಾತು ಪೂರ್ವಭಾವಿ ಸಭೆಕುಲು ಪೂರ್ವಭಾವಿ ಧಾರ್ಮಿಕ ವಿಧಿವಿಧಾನಲು ನಿರಂತರವಾದ 14 ತಾರೀಕು ಮುಟ್ಟಲ ನಡಪರೆಗೊಂಡು ಅಂಚಾದ ಈ ಸಂದರ್ಭಡು ನಮ್ಮ ಆಜಿ ಗ್ರಾಮದ ಭಕ್ತಾದಿಲು ಸೇರೊಂದು ಮಲ್ಪುನಂಚಿನ ಈ ನಾಗಮಂಡಲ ಈ ನಾಗಮಂಡಲನು ಭಾರಿ ಯಶಸ್ವಿ ಆದ ಮಲ್ಪುಡು ಪಂಡದು ಎಂಕಲ್ನ ಕಮಿಟಿದ ಗೌರವಾಧ್ಯಕ್ಷರು ಐತಪಾಳ್ವೆರು ಅಧ್ಯಕ್ಷರು ದೇವಸ್ಯ ಪ್ರಕಾಶ್ ಚಂದ್ರ ಐಗುಲು ಅಂಚನೆ ಎಂಕಲ ನಾಣ್ಯ ಕ್ಷೇತ್ರದ ಹೂವಪ್ಪಂಗೇರ್ಲು ಆಯ್ತ ಒಟ್ಟಿಗೆ ಎಂಕಲ ಜಿಲ್ಲಾ ಪಂಚಾಯತ್ದ ಸದಸ್ಯರಾಯನಂಚಿನ ರವೀಂದ್ರ ಕಂಬಳಿಯಾಲು ತಾಲೂಕು ಪಂಚಾಯತ್ ಸದಸ್ಯರನ್ನ ಗಣೇಶ್ ವರ್ಣರು ಅಂಚನೆ ಎಂಕಲ ಮುಖ್ಯ ಸಂಚಾಲಕರು ತರಣತ್ ಕೊಟ್ಟಾರ್ಲು ಪಂಚಾಯತ್ ಅಧ್ಯಕ್ಷರು ಸತೀಶ್ ಅನ್ನೆ ಐತೊಟ್ಟಿಗೆ ಮಹಿಳಾ ಕಾರ್ಯಕರ್ತರು ಸೇರೊಂದು ಬಾರಿ ಪೊರ್ಲುಡು ಈ ಒಂಜಿ ಧಾರ್ಮಿಕ ಕಾರ್ಯಕ್ರಮ ಮಲ್ಪೊಡು ಬಂದದ ಎಂಕಲ ಮಾತೆಲ್ಲ ಉದ್ದೇಶ ಉಂಡು ಐಕ್ ಎಂಕಲ ಆಜಿ ಗ್ರಾಮದ ಭಕ್ತಾದಿಗಳನ್ನ ಒಟ್ಟಿಗೆ ಇಡೀ ಸುತ್ತಮುತ್ತದ ಭಕ್ತಾದಿಗಳನ್ನ ಸೇರಿಸಾವೊಂದು ಬಾರಿ ಗೌಜಿಡು ಬಾರಿ ಪೊರ್ಲುಡು ಧಾರ್ಮಿಕ ವಿಧಿವಿಧಾನ ಪ್ರಕಾರ ಮಲ್ಪೊಡು ಬಂದದ ಎಂಕುಲು ತೀರ್ಮಾನ ಮಲ್ತದ. ಮತ್ತಷ್ಟು ವಿಶೇಷ ಸುದ್ದಿಗಳೊಂದಿಗೆ ನ್ಯೂಸ್ ಟೈಮ್. ನಮಸ್ಕಾರ.